ಶ್ರೀ ಕ್ಷೇತ್ರ ಸೋಮೇಶ್ವರದ ಶಿವನಾಮ ಜಪ ಸಮಿತಿ ಆಶ್ರಯದಲ್ಲಿ ಶ್ರೀ ಸೋಮನಾಥ ದೇವಸ್ಥಾನದಲ್ಲಿ ನಡೆಯುತ್ತಿರುವ 108 ವಾರಗಳ ಕಾಲ ನಡೆಯುವ 108ನೇ ಶಿವನಾಮ ಜಪದ ನೆನಪಿಗಾಗಿ ಸೋಮೇಶ್ವರ ದೇವಸ್ಥಾನದ ಮಾಗಣೆ ವ್ಯಾಪ್ತಿಯ ಶಾಲಾ ಮಕ್ಕಳಿಗೆ ಏರ್ಪಡಿಸಿದ್ದ ಬಾಲ ಶಿವೆಯರ ಪ್ರತಿಭಾ ಅಭಿಯಾನ ಕಾರ್ಯಕ್ರಮ ನಡೆಯಿತು. ಶ್ರೀ ಸೋಮನಾಥ ದೇವಸ್ಥಾನ ಸೋಮೇಶ್ವರದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ವಿಶ್ವನಾಥ ಗಟ್ಟಿಯವರು ಮಾತನಾಡಿ, ಭಕ್ತಿಪ್ರಿಯ ಅಭಿಷೇಕ ಪ್ರಿಯ ಶಿವನಿಗೆ ಮಕ್ಕಳು ಅಚ್ಚುಮೆಚ್ಚು. ದೇವರ ರೂಪ ಆಗಿರುವ ಮಕ್ಕಳಿಗಾಗಿ ಆಯೋಜಿಸಿರುವ ಕಾರ್ಯಕ್ರಮ ಮಕ್ಕಳ ಜೀವನದ ಯಶಸ್ಸಿಗೆ ಬುನಾದಿಯಾಗಲಿ ಎಂದರು. ಈ ಶಿವನಾಮ ಜಪ ಸಮಿತಿಯ ವತಿಯಿಂದ ಈ ಕ್ಷೇತ್ರ ಅತಿ ವೇಗವಾಗಿ ಅಭಿವೃದ್ಧಿಯಾಗಿದೆ ಎಂದು ಹೇಳಲು ಈ ಸಂದರ್ಭದಲ್ಲಿ ನಾನು ಇಚ್ಛೆಪಡುತ್ತೇನೆ. ದೇವರು ನೋಡುವುದು ಅಂತರಂಗದ ಶುದ್ಧ ಭಕ್ತಿಯನ್ನು. ನಾವೆಲ್ಲರೂ ಇದಕ್ಕೆ ಎಲ್ಲರೂ ಸಾಕ್ಷಿಯಾಗಿದ್ದೇವೆ. ಯಾಕಂತ ಹೇಳಿದರೆ, ಇತ್ತೀಚೆಗೆ ಉದ್ಘಾಟನೆಯಾದಂಥ ಸೋಮನಾಥ ಚಾವಡಿಯಲ್ಲಿ ಮುಕ್ತ ಮನಸ್ಸಿನ ಮಕ್ಕಳು ದೇವರ ಮಕ್ಕಳಾಗಿ ಅವರು ಈ ಚಾವಡಿಯಲ್ಲಿ ಬಂದು ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಅತ್ಯಂತ ನನಗೆ ಖುಷಿ ತಂದಿದೆ ಎಂದು ಹೇಳುತ್ತಾ, ಮಂಗಳೂರು ರಥಬೀದಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲ ಪ್ರೊಫೆಸರ್ ರಾಧಾಕೃಷ್ಣ ಮಾತನಾಡಿ, ಭಕ್ತಿಯೇ ಪ್ರೀತಿ, ದೇವರ ಭಯವೇ ಜ್ಞಾನದ ಆರಂಭ ಅನ್ನುವ ನಾನುಡಿ ಸರಿಯಲ್ಲ. ಭಕ್ತಿ ಎಂದರೆ ಪ್ರೀತಿ, ಪ್ರೀತಿಯಿಂದ ದೇವರನ್ನ ಹೆತ್ತವರನ್ನ ಕಾಣುವವರಾಗಿ ಜೀವನದಲ್ಲಿ ಮುಂದುವರಿಯಿರಿ ಎಂದು ಆಶಿಸಿದರು. ಶಾಂತಿ ಮಂತ್ರ ಇಲ್ಲದೆ ಶಾಂತಿ ನೆಲೆಸದೆ ನಾನು ಏನು ಹೇಳಿದ್ದು ಅದು ನಿಮಗೆ ತಲುಪೋದಿಲ್ಲ. ಗೊತ್ತಿದೆ ಹೇಳಿ, ಇಲ್ಲಿ ಸುಮ್ಮನೆ ನಾನು ಹೇಳೋದನ್ನು ಕಿವಿ ಕೊಟ್ಟು ಕೇಳಿ. ಭದ್ರಂ ಕರ್ಣೇ ವಿಶ್ವಯಾಮ ದೇವ ಭದ್ರಂ ಪಕ್ಷೇ ಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈ ಪುಷ್ಪಭಾಗಂ ಶಸ್ತನೋಪಿ ವಶೇಮದೇವಹಿತಂ ಯದಾಯು. ಓಂ ಶಾಂತಿ ಶಾಂತಿ ಶಾಂತಿ. ಕಾರ್ಯಕ್ರಮಕ್ಕೆ ಸುಮತಿ ಪದ್ಮರಾಭ ವರ್ಕಾಡಿ, ಭವಾನಿ ಸುಧಾಕರ ಭಂಡಾರಿ, ಅಮಿತಾ ರಮೇಶ್ ಕೊಲ್ಯ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಸಮಿತಿಯ ಸದಸ್ಯರಾದ ಯು ಸೋಮಯ್ಯ, ಸೋಮೇಶ್ವರ ಪುರಸಭಾ ಸದಸ್ಯ ಯೋಗೀಶ್ ಸೋಮೇಶ್ವರ, ಅನ್ವಿತಾ ಉಳ್ಳಾಲ್, ರಮಾನಾಥ ಭಂಗೇರ ಕೊಲ್ಯ ಮತ್ತಿತರರು ಉಪಸ್ಥಿತರಿದ್ದರು.